ಮಂಗಳೂರಿನ ಕುದ್ರೋಳಿ ಕಸಾಯಿಖಾನೆಗೆ ಸ್ಮಾರ್ಟ್ ಸಿಟಿ ಅನುದಾನಕ್ಕೆ ನೀಡಿರುವುದಕ್ಕೆ ಬಿಜೆಪಿ ನಾಯಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಮುಖಂಡರು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದರು. ವಸತಿ ಸಚಿವ ಯುಟಿ ಖಾದರ್ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತಿದ್ದಾರೆ. ಜನರ ಬಿಜೆಪಿ ಶಾಸಕರ ಅಭಿಪ್ರಾಯವನ್ನ ಕೇಳಲಿಲ್ಲ. ಗೋ ಕಳ್ಳರಿಗೆ ರಕ್ಷಣೆಯನ್ನ ಕೊಡುವ ಕೆಲಸವನ್ನ ಮಾಡುತ್ತಿದ್ದಾರೆ. 15 ಕೋಟಿ ರೂಪಾಯಿ ಅನುದಾನವನ್ನ ಲೂಟಿ ಮಾಡುವ ಪ್ರಯತ್ನವಾಗಿದೆ. ಇವರೇನು ತುಘಲಕ್ ಹಿಟ್ಲರ್ ರಾಜಕೀಯ ಮಾಡುತ್ತಿದ್ದಾರೆಯೇ? ವಸತಿ ಸಚಿವ ಯುಟಿ ಖಾದರ್ ಅವರು ಅಧಿಕಾರ ದುರ್ಬಳಕೆಯನ್ನ ಮಾಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಹೋರಾಟಕ್ಕೆ ಸಿದ್ಧವಿದ್ದೇವೆ ಎಂದು ಶಾಸಕ ಹಾಗೂ ದಕ್ಷಿಣ ಕನ್ನಡ ಬಿಜೆಪಿ ಜಿಲ್ಲಾಧ್ಯಕ್ಷ ಸಂಜೀವ ಮಠಂದೂರು ಆರೋಪವನ್ನ ಮಾಡಿದರು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಸೂಕ್ಷ್ಮ ಜಿಲ್ಲೆ, ಸೆನ್ಸಿಟಿವ್ ಜಿಲ್ಲೆ. ಇಲ್ಲಿ ಒಂದಷ್ಟು ಗೋವಿಗಾಗಿಯೇ ಒಂದಷ್ಟು ಮತೀಯ ಸಂಘರ್ಷಗಳಾಗಿದೆ. ಗೋವನ್ನು ಪಾವಿತ್ರ್ಯತೆಯಿಂದ ಕಾಣುವಂಥ ಒಂದು ವರ್ಗ, ಗೋವಿನ ರಕ್ಷಣೆಗಾಗಿ ಗೋಶಾಲೆಗಳನ್ನು ನಿರ್ಮಾಣ ಮಾಡಿ ಗೋವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಒಂದು ಜನ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ಸೇವೆ ಅಂತೇಳಿ ಗೋಶಾಲೆಯನ್ನು ನಿರ್ಮಾಣ ಮಾಡಿ ಆ ಗೋವಿನ ಸೇವೆ ಮಾಡ್ತಾ ಇದ್ದಾರೆ. ಏನು ಗೋ ಕಳ್ಳರು, ಗೋ ದರೋಡೆಕಾರರು ಗೋವನ್ನು ಕದ್ದುಕೊಂಡು ಬಂದಾಗ ಲಾ ಆ್ಯಂಡ್ ಆರ್ಡರ್ ಪಾಲನೆ ಮಾಡುವಂಥ ಪೊಲೀಸರು ಆ ಗೋವನ್ನು ಗೋಶಾಲೆಗಳಿಗೆ ಕೊಟ್ಟು ಬಹುಶಃ ರಕ್ಷಣೆ ಮಾಡುವಂಥ ಸಂಗತಿಯನ್ನು ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಆ ಗೋವಿನ ರಕ್ಷಣೆ ಮಾಡುವಂಥ ಗೋಶಾಲೆಗಳಿಗೆ ರಕ್ಷಣೆ ಇಲ್ಲ. ಯಾರು ಕದ್ದು ಕಳ್ಳತನ ದರೋಡೆ ಮಾಡಿ ಗೋವನ್ನು ತಂದು ಅಲ್ಲಿ ಕಸಾಯಿಖಾನೆಯಲ್ಲಿ ಮಾಂಸ ಮಾಡ್ತಾರೋ ಅವರಿಗೆ ರಕ್ಷಣೆ ಕೊಡುವಂಥ ಸಂಗತಿಯನ್ನು ಬಹುಶಃ ನಮ್ಮ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಮಾಡ್ತಾ ಇದ್ದಾರೆ. ನಾನು ಕಾಣ್ತಾ ಇದೆ, ಈ 15 ಕೋಟಿ ರೂಪಾಯಿಯನ್ನು ಯುಟಿ ಖಾದರ್ ಲೂಟಿ ಮಾಡುವ ರೀತಿಯಲ್ಲಿ ಆ ಒಂದು ಕಸಾಯಿಖಾನೆಗೆ ಅನುದಾನ ಕೊಡುವಂಥ ಘೋಷಣೆ ಮಾಡ್ತಾರೆ ಅಂತೇಳಿ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದಷ್ಟು ಸೌಹಾರ್ದದ ವಾತಾವರಣ ಕಳೆದ 5 ತಿಂಗಳಿಂದ ನಡೀತಾ ಇದೆ. ಈ ವೇಳೆ ಶಾಸಕರಾದ ಡಿ ವೇದವ್ಯಾಸ್ ಕಾಮತ್, ವೈ ಭರತ್ ಶೆಟ್ಟಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು.